ಉಕ್ರೇನಿನ ಸರ್ವಾಧಿಕಾರಿ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿಯನ್ನು ಹುದ್ದೆಯಿಂದ ಒದ್ದೋಡಿಸಿ ಯುಎಸ್ಎ ನೆರವು ನಿಲ್ಲಿಸಿ ಎಂದು ಯುಎಸ್ ಕಾಂಗ್ರೆಸ್ ಸದಸ್ಯೆ ಮಾರ್ಜೋರಿ ಟೇಲರ್ ಗ್ರೀನ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆ ಕಡೆ ರಷ್ಯಾ ಇದೆ ಎಂಬುದಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಉಕ್ರೇನ್ಗೆ ಎಲ್ಲಾ ರೀತಿಯ ನೆರವು ನೀಡುತ್ತಿದೆ. ಅದನ್ನ ತನ್ನ ಅಧಿಕಾರ ಲಾಲಾಸೆಗೆ ಬಳಸಿಕೊಳ್ಳುತ್ತಿರುವ ಜೆಲೆನ್ಸ್ಕಿ ಹಲವಾರು ಶಾಂತಿ ಮಾತುಕತೆಗೆ ಕರೆದಾಕಲು ಹೋಗಿಲ್ಲ. ಯುದ್ಧ ನಿಂತರೆ ಯುಎಸ್ಎ ನೆರವು ಸಿಗುವುದಿಲ್ಲ. ಸಿಕ್ಕಷ್ಟು ಗುಂಜಿಕೊಳ್ಳೋಣ ಎಂಬ ಕೆಟ್ಟ ನೀತಿಗೆ ಜೆಲೆನ್ಸ್ಕಿ ಅಂಟಿಕೊಂಡಿದ್ದಾರೆ ಎಂದು ಟೇಲರ್ ಗ್ರೀನ್ ಹೇಳಿದ್ರು. ಯುಎಸ್ ಕಾಂಗ್ರೆಸ್ ಸಂಸದೆ ಗ್ರೀನ್ ಅವರು, ನಮ್ಮ ಅಧ್ಯಕ್ಷ ಟ್ರಂಪ್ ಅವರು ಯಾವುದೋ ಮುಲಾಜಿನಲ್ಲಿ ಉಕ್ರೇನ್ ಜೊತೆ ನಡೆದುಕೊಳ್ಳುತ್ತಿದ್ದಾರೆ. ಜೆಲೆನ್ಸ್ಕಿ ಜೋಕರ್ ಆಗಿದ್ದು ಟ್ರಂಪ್ ಆ ಜೋಕಿಗೆ ಮರಳಾದಂತಿದೆ ಎಂದು ಗ್ರೀನ್ ತೀವ್ರವಾಗಿ ಟೀಕಿಸಿದ್ರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.